ಮಹಾರಾಷ್ಟ್ರದ ಪುಣೆಯ ನಗರದ ಪಿಂಪ್ರಿ ಚಿಂಚವಾಡ್ ಮಾರ್ಗ ಮಧ್ಯೆ ದಾಪೋಡಿ ಸೇತುವೆ ಮೇಲೆ PMPML ಬಸ್ಗೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತಿಕೊಂಡ ಘಟನೆ ಇಂದು ಅಪರಾಹ್ನ ಸಂಭವಿಸಿದೆ. ಆದರೆ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ 30 ಪ್ರಯಾಣಿಕರ ಜೀವ ರಕ್ಷಣೆಯಾಗಿದೆ. ಇಂದು 12 ಗಂಟೆಯ ಸುಮಾರಿಗೆ ಪಿಂಪಲ್ ಗುರವ್ನಿಂದ ಪುಣೆ ಕಡೆಗೆ ಬರ್ತಾ ಇದ್ದ ಬಸ್ನ ಇಂಜಿನ್ನಿಂದ ಇದ್ದಕ್ಕಿದ್ದಂತೆ ಹೊಗೆ ಬರಲು ಆರಂಭಿಸಿದೆ. ಇದನ್ನು ಕಂಡ ಚಾಲಕ ಲಕ್ಷ್ಮಣ ಹಜಾರೆ ಕೂಡಲೇ ಬಸ್ ನಿಲ್ಲಿಸಿದ್ದಾರೆ. ಕೂಡಲೇ ಎಲ್ಲಾ ಪ್ರಯಾಣಿಕರಿಗೂ ಬಸ್ನಿಂದ ಕೆಳಗಿಳಿಯುವಂತೆ ಹೇಳಿದ್ದಾರೆ. ನೋಡ್ತಾ ಇದ್ದಂತೆ ಬಸ್ಗೆ ತೀವ್ರವಾಗಿ ಬೆಂಕಿ ತಗುಲಿ ಹೊತ್ತಿ ಉಳಿದಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬಸ್ನ ಬಹುಭಾಗ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಈ ಬಗ್ಗೆ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ.